ಯಾರು ಸಿ ಎಸ್ ಅವ್ರು ಮಾಡ್ತಾರೆ ಕಂಪರೇಷಲ್ಲಿ ಇಲ್ಲಿ ಶಾಲೆಯಲ್ಲಿ ನಮಗೆ ಎಷ್ಟು ಆಕ್ರಮಣ ಚಕ್ರ ಬಂದದ್ದು ಇನ್ನೇನು ಮೊದಲು ಎಷ್ಟು ಬಂದಿದೆ ಬೇರೆ ಕೆಂಪರಾಜ್ ಜೊತೆ ಹೇಳಿದ್ದೀವಿ. ಈಗ ಎಷ್ಟು ಫೈಲ್ ಯಾವಾಗ ಬಂದಿದೆ ಅಂತ ಫುಲ್ ಲಿಸ್ಟ್ ಕೊಡಬೇಕು. ಇವಾಗ ಹೊರಗೆ ಹೋಗ್ತಾನೆ ಅಂತ ಲಿಸ್ಟ್ ಕೊಟ್ಟು ಹೇಳಿ ಪೂರ್ತಿ ಯಾವುದು ಆಕ್ರಮಣ ಚಕ್ರ ಮೇಲೆ 94 CES ಇದೆ, 94 CC ಇದೆ ಅಲ್ಲಿ ಬಂದದ್ದು. ಆಕ್ರಮಣ ಚಕ್ರ ಬಂದು ಇಲ್ಲಿ ಬಂದದ್ದು ಎಷ್ಟು ಕೇಳಿದೆ ಆ ಲಿಫ್ಟ್ ಪ್ರಾಬ್ಲಮ್ ಯಾರು ನೋಡ್ಕೊಂಡಿದ್ಯಾ ಯಾರು ಎಷ್ಟು ದಿವಸ ಆಯಿತು? ಒಂದು ಬೆಲ್ಟು 2 ತಿಂಗಳಿಂದ ಒಂದು ಬೆಲ್ಟು ಯಾವತ್ತು ಬಂದರೆ ಇದು ರಜೆ ಯಾವಾಗ ಬರ್ತಾರೆ? ಒಂದು ವಾರ ರಜೆ. ವರ್ಷ ಪೂರ್ತಿ ರಜೆ ನನಗೆ ಪೂರ್ತಿ ಬಂದ ಕೂಡಲೇ ಪೂರ್ತಿ ಎಷ್ಟು ಫೈಲ್ ಇಲ್ಲಿದೆ 94 C 94 CC ಎಷ್ಟು ಫೈಲ್ ಇದೆ ಯಾವಾಗ ಬಂದಿದೆ ಅಂತ ಚಾರ್ಜ್ ಕೊಟ್ಟಿದ್ದು ಬಂದ ಕೂಡಲೇ ರಿಪೋರ್ಟ್ ಮಾಡಿ ಇಮಿಡಿಯೇಟ್ ಗ್ರಾಮದಿಂದ ಯಾರು ಖರೀದಿ ನಾನು ಇನಿಷಿಯಲ್ ಸ್ಟೇಜಿಂದ ಬರಬೇಕು ಸರ್. ಫೈಲ್ ಇದೆ ಒಂದು ವರ್ಷದಿಂದ ಆದರೂ ಹಿಂದೆ ಹೋಗ್ತಾ ಇದ್ದಾರೆ. ಏನು ಕತೆ? ಏನು ನಿಮಗೆ ಒಳಗೆ ಹೋಗ್ಲಿಕ್ಕೆ ಮನಸ್ಸಿದೆಯಾ? ಅಲ್ಲ ಅದು ಫೈಲ್ ತೊಗೊಂಡು ಬನ್ನಿ, ಫೈಲ್ ತೊಗೊಂಡು ಬಂದು ಕ್ಲಿಯರ್ ಮಾಡಿ. ಈಗ ಸರ್ವೆ ಆಫೀಸ್ಗೆ ಫೈಲ್ ತೊಗೊಂಡು ಒಂದು ವರ್ಷದಿಂದ ಹೋಗ್ತಾ ಇದ್ದೇವೆ. 2000
2024. ಏನು ಇಲ್ಲ ಅಂತ ಬರ್ಕೊಡ್ಬೇಕು ಇವರು ಇಲ್ಲಿಂದ. ನೀವು ರೀಸೆಂಟ್ ಬಂದಿರೋದು ಅಲ್ಲಿಗೆ. ಈಗ ಇವರು ಇಲ್ಲಿಂದ ಏನು ಕೊಡ್ಬೇಕು ನಿಮಗೆ? ಏನು ಕೊಡ್ಬೇಕು ಹೇಳಿ? ಆ ಥರ ಬಂದು ಇಲ್ಲ ಅಂತ ಕೊಟ್ಟರೆ ಆಗ್ತದಾ? ಹಾಂ ಸರಿ, ಓಕೆ, ಹೇಳ್ತೀನಿ. ಅವರು ಕ್ಲಿಯರ್ ಮಾಡಿ, ಅವರು ಕ್ಲಿಯರ್ ಮಾಡಿ ಕೊಡಿ. ಕೊಡ್ಬೇಕಂತಲ್ಲ ಹೇಳಿದಾರಂತಲ್ಲ, ನಿಮ್ಮ ಹತ್ರ ಮಾತಾಡಿದಾರಂತಲ್ಲ ನಿನ್ನೆ. ಯಾರು ಮೇಡಮ್ ಹತ್ರ ಕೊಡಿ, ಅವ್ರಿಗೆ ಏನು ಬೇಕು ಅವ್ರ ಹತ್ರ ಅದೆರಡು ಇದ್ದರೆ ಪಿಕಪ್ ಆಗ್ತದೆ. ಅದು ಎರಡು ಇಲ್ಲದಿದ್ದರೆ ನೀವು ರಿಟರ್ನ್ ಆಗ್ತದೆ. ಅಪ್ಲೋಡ್ ಆದ ಕೂಡಲೇ ಮಾಡಬೇಕು ಅಂತ ಹೇಳಿದ್ರು. ಅಪ್ಲೋಡ್ ಆದ ಅಲ್ಲಿ ಎಂತಾದ್ರೆ ಇಮಿಡಿಯೇಟ್ ಹಾಗೆ ಹಾಕ್ಬೇಕು ಸರ್. ಇದು ಅಪ್ಲೋಡ್ ಆಗಿದೆ, ಸ್ಕೆಚ್ ಎಲ್ಲ ಸರ್ವರ್ ಬಂದು ಸ್ಪಾಟಿಗೆ ಬಂದು ಸರ್ವರ್ ಸ್ಕೆಚ್ ಎಲ್ಲ ಆದ ನಂತರ ಫೈನಲ್ ಸ್ಟೇಜಿಗೆ ಒಂದು ಸರ್ ನನ್ನದೇ ಫೈಲ್ ಉಂಟು ಸರ್, ನಾನು ತರ್ತೇನೆ ಬೇಕು ಸೋಮವಾರ ಬರ್ತೇನೆ. ಸರಿ, ಅದು ಸೇವೆ ಕೊಡಲಿಕ್ಕೆ ಎರಡು ದಾಖಲೆಗಳಿದ್ದರೆ ನೀವು ಅದನ್ನು ಪ್ಲಾಟಿಂಗ್ ಹಾಕಿ ಸರ್. ಈಗ ಏನಂದರೆ ಇದರದ್ದು ಪ್ಲಾಟಿಂಗ್ ಆದ ನಂತರ ಫೈನಲ್ ಸ್ಟೇಜಿಗೆ ಒಂದು ನಕ್ಷೆಗೆ, ಒಂದು ದುರಸ್ತಿ ನಕ್ಷೆಗೆ ಒಂದು ಸೈನ್ ಅಂತ ಹೇಳ್ತಾರೆ. ಒಂದು ತಹಶೀಲ್ದಾರ್ಗಳು, ಒಂದು ಸೂಪರ್ವೈಸರ್ಗಳು, ಒಂದು ADL ಮತ್ತೊಂದು DDL ಇದ್ದರು. ಆ ಸ್ಟೇಜಿಗೆ ಆಗುವಾಗ ಫೈನಲ್ ಅನ್ನು ಅನುಬಂಧದಲ್ಲಿ ಈಗ ಆನ್ಲೈನ್ ತಗೊಳ್ಳೋಣ. ಯಾವುದಾದ್ರೂ ಹಾಕ್ಬೇಡಿ. ಎರಡು ಡಾಕ್ಯುಮೆಂಟ್ ಇದ್ದರೆ ಅದನ್ನು ಆದಷ್ಟು ಸೇವೆ ಕೊಡಲಿಕ್ಕೆ ನೋಡೋದು. ಇದು ಮಾಡಲಿಕ್ಕೆ ಅಂತ ಸೇವೆ ಕೊಡ್ತೀವಿ, ತಿಳ್ಕೊಳ್ಳಿಲ್ಲ. ನಾನೀಗ ಸರಿಯಾದ ಮಾತಾಡ್ತೀನಿ. ದಯಮಾಡಿ ನಮಗೆ ತಿಳ್ಕೊಂಡು ಮಾಡ್ತೀನಿ. ನೋಡ್ಕೊಳ್ಳಿ ಪೂರ್ತಿ ಅಲ್ಲ. ಅವರಿಗೆ 1 ವರ್ಷ ಆಗಿದೆ ನೋಡಿ. ಅವರು ಬರೋದು ಹೋಗುದು ನೋಡಿ ಅಂಥದ್ದೆಲ್ಲ ಖಾಲಿ ಮಾಡಿ ಬಡವರು ಪಾಪ ಕಷ್ಟ ಮಾಡ್ಕೊಂಡು ಬರ್ತಾರೆ. ಇವೆಲ್ಲ ಹಣದ ಬರ್ಲಿಕ್ಕೆ ಹೇಳ್ತೀರಿ. ಹಾಂ, ಮೇಲ್ಗಡೆ ಯಾರು ಸ್ಥಳೀಯ ವಿಶೇಷ ಬರ್ತಾ ಇಲ್ವಾ? ವಿಶೇಷ ಬರ್ತಾ ಇಲ್ಲ. ಇಲ್ಲಿ CC ಕ್ಯಾಮರಾ ಇದ್ದಾರೆ. ಇದೆ ವರ್ಕ್ ತೆಗೆದು ಅಂತ ಕಂಪ್ಲೇಂಟ್ ಮಾಡಿದ್ರೆ CC ಕ್ಯಾಮರಾ ವರ್ಕ್ ಆಗ್ತಾ ಇಲ್ಲ. ಆಮೇಲೆ ಅಂಗಡಿ ಬಂದರೆ ಬೈಕ್ ಇದು ಜಾಯಿನ್ ಮಾಡಿದ್ರೆ ನಿಮ್ಮ ಕಡೆಯಿಂದ ಬಂದಿದ್ದು ನಿಮಗೆ ಬರಬೇಕು. ದಯಮಾಡಿ ಅದನ್ನೆಲ್ಲ ಮಾಡಿ ಕೊಡ್ಬೇಕು. ನಾನು ನಿಮ್ಮ ವಿಚಾರಕ್ಕೆ ಯಾವುದಕ್ಕೂ ತಡೆ ಹಾಕಿಕೊಂಡು ಒಂದು CC ಕ್ಯಾಮರಾ ಇಮಿಡಿಯೇಟ್ ಸರಿ ಮಾಡುತ್ತೆ. ಈ ವರ್ಕ್ ಆಗ್ತಾ ಇಲ್ಲ ಅಂದರೆ ಲೋಕಾಗಿ ತಗೊಂಡಿದೆ. CC ಕ್ಯಾಮರಾ ಇಮಿಡಿಯೇಟ್ ಸರಿ ಮಾಡ್ತಿದೆ. ಮತ್ತು ಅಂಗಡಿ ಬಂದರೆ ಬೈಕಿಗೆ ಬಾಕಿ ಇದು ಬಂಡವಾಳ ಮಾಡಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಹೇಳಿದ್ದು ನಾನು ಮಾಡಿದ್ರೆ ದಯಮಾಡಿ ಆ ಥರ CC ಕ್ಯಾಮರಾ ಸರಿ ಮಾಡಿಸಿ ಬಾಕಿಗೆ ಯಾವುದು ಇದೆಯಾ ಯಾವುದೂ ನಿಲ್ಲಿಸುವಾಗಿ ಅದನ್ನು ಸಂಪರ್ಕ ಪಡಿಸ್ಕೊಂಡು ಅಂಗಡಿ ಟ್ರೈ ಮಾಡಬೇಕು. ಯಾವುದೇ ಒಂದು ಕಂಪ್ಲೇಂಟ್
ಯಾರು ಸೂಪರ್ವೈಸರ್ ಅಲ್ಲಿದೆ ಆಚೆ ಎಷ್ಟು ಫೈಲ್ಗಳಲ್ಲಿ ಫೈಂಡಿಂಗ್ ಇದೆ ಏನಿದೆ ಅಂತ ಇದೆ ಇಲ್ಲಿ ಸೂಪರ್ವೈಸರ್ ಇಲ್ವ ಅವರು ಹಾಂ ಬರೆದು ಹೋಗಿದೆ ಮನೆ ಇಲ್ಲ ಯಾವಾಗ ಆಗ್ತದೆ 2 ತಿಂಗಳ ನಂತರ ಇಷ್ಟು ಹೊತ್ತು ಸೇರ್ ಮಾಡ್ತಿದ್ರೆ ನಾನು ಅದು ಕೇಳಿದ್ರು ಇಷ್ಟು ದಿವಸ 2 ತಿಂಗಳಿಂದ ಮಾಡಲಿಲ್ಲ ಹೀಗೆ ಇಷ್ಟು ದಿವಸ ಡೆವಲಪ್ಮೆಂಟ್ ಪ್ರಾಬ್ಲಮ್ ಡ್ಯೂಟಿ ಸರಿ ಮಾಡಲಿಕ್ಕೆ ಇಮಿಡಿಯೇಟ್ ಮಾಡಬೇಕಲ್ಲ ಬಾಕಿ ಜನರಿಗೆ ಕಾನೂನು ಮಾಡಲಿಕ್ಕೆ ನಿಮ್ಮದೇ ಸರಿ ಮಾಡಲಿಕ್ಕೆ ಆಗಲ್ವಾ ಇಮಿಡಿಯೇಟ್ ಮಾಡಿಸಿ ಈಗ ಎಷ್ಟು ಪೆಂಡಿಂಗ್ ಪೇಪರ್ಸ್ ಎಲ್ಲ ಎಷ್ಟು ಕೊಟ್ಟಿದೆ ಇದೀಗ 1 ವರ್ಷ ಆಯ್ತಂತೆ ಅದೇ 1 ವರ್ಷ ಆನ್ಲೈನ್ ಮಾಡಿದ್ರು 2 ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ದಾರೆ 2 ಡಾಕ್ಯುಮೆಂಟ್ ಪ್ಲಾಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇವರೀಗ ಎಲ್ಲ ಅಂಗನದಲ್ಲಿ ಇದ್ದ ಫೈಲ್ಗಳನ್ನೆಲ್ಲ ಗ್ರಾಮಸ್ಥರಿಗೆ ಹಾಕಿದ್ದಾರೆ. ಮುಂದಿನ ಮೇಲೆ ಫೈಲ್ ಉಂಟು. ಎರಡು 2024 ಯಾಕೆ ಮುಂದೆ ಇದೆಯಾ ಈಗ ಫೋನಲ್ಲಿ ಫೈಲ್ ತೆಗಿ ಫೈಲ್ ತೆಗಿ ಇದು ಮಾಡಬೇಕಂತ ಹೇಳ್ತಾರಲ್ಲ ಅಲ್ಲ ಎನಿ 2 ಡಾಕ್ಯುಮೆಂಟ್ಸ್ ಇದ್ರೆ ಯಾವುದು ಬೇಡ. ಆದರೆ ಸರ್ ರಿಟರ್ನ್ ಆಗ್ತಾ ಇದೆ. ಕೆಲವೆಲ್ಲ ಫೈನ್ ಪೆಂಡಿಂಗ್ ಕಂದಾಯ ಇಲಾಖೆಗೆ ಲೋಕಾಯುಕ್ತ ದಾಳಿ ಆಗಿದೆ. ಒಮ್ಮೊಮ್ಮೆ ದಾಳಿ ಆಗಬೇಕು. ನಾವು ಎಲ್ಲ ಸಾರ್ವಜನಿಕರ ಹತ್ರ ಹೇಳುವಂಥದ್ದು, ದುಡ್ಡು ಕೊಡಬೇಡಿ, ಯಾವುದೇ ದುಡ್ಡು ಕೊಡಬೇಡಿ. ಪ್ರತಿ ಸೋಮವಾರ ನಾನು ಇದ್ದೇನೆ ಅಂತ ಡಿಲೇಗಳೇನಾಗಿದ್ದರೆ ನನ್ನ ಹತ್ರ ಬಂದು ಹೇಳಿ, ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಇವತ್ತು ಕೂಡ ನಿಮ್ಮ ಮೂಲಕ ನಾವು ಜನರಿಗೆ ವಿನಂತಿ ಮಾಡಿಕೊಳ್ಳೋದು, ನಿಮಗೆ ಆ ಕಾಲಮಿತಿಯಲ್ಲಿ ನಿಮ್ಮ ಕೆಲಸಗಳಾಗಿಲ್ಲ ಅಂತಂದರೆ ದಯಮಾಡಿ ನಮ್ಮ ಹತ್ರ ಹೇಳಿ. ಒಂದು ದಿವಸ ಸೋಮವಾರ ಪೂರ್ತಿ ನಾನು ಕಚೇರಿಯಲ್ಲಿ ಇರ್ತೇನೆ, ಇನ್ನೊಂದು ದಿವಸ ಬೇಕಿದ್ರೂ ಕಚೇರಿಯಲ್ಲಿ ಇರ್ತೇನೆ. ಯಾಕೆ ಡಿಲ್ಲ ನೀವು ದುಡ್ಡು ಕೊಡಲಿಕ್ಕೆ ಹೋಗೋದು ಯಾಕೆ? ನಾವು ದುಡ್ಡು ಕೊಡಬೇಡಿ ಅಂತ ಹೇಳಿ ಅಕ್ರಮ ಸಕ್ರಮ ಅಂತ ಹೇಳಿದ್ರು, ಇವರು ಆ ಕಡೆಯಿಂದ 94C ಅಂತ ಹೇಳಿದ್ರು, ಇವರು ಕೊಡ್ಲಿಕ್ಕೆ ಹೋದರೆ ದಾಳಿ ಆಗಿದ್ರೆ ಒಳ್ಳೇದಾಯ್ತು. ಒಬ್ಬರು ಒಳಗೆ ಹೋಗ್ಲಿ, ಯಾರು ದುಡ್ಡು ತಗೊಳ್ತಾನೆ ಅವ್ರು ಒಳಗೆ ಹೋಗಬೇಕು. ಅದರಲ್ಲಿ ಏನು ನಾವು ಏನು ಮಾಡೋದಿಲ್ಲ. ಇನ್ನೂ ಯಾರೆಲ್ಲ ದುಡ್ಡು ತಗೊಳ್ಳೋದು ನಮ್ಮ ಗಮನಕ್ಕೆ ಬಂದರೂ ನಾವು ಅವರಕ್ಕೆ ಲೋಕಾಯುಕ್ತಕ್ಕೆ ಹೇಳಿ ಅವ್ರನ್ನ ಹಿಡಿಸ್ತೇವೆ. ದಾಳಿ ಆಗೋದು ಸುಲಭ ಅಲ್ಲ. ನಮಗೆ ನಮ್ಮ ಹತ್ರ ಯಾರು ಬರದೆ ಬೇರೆ ಯಾರು ಬಡವರಿದ್ದಾರೆ ಅವರನ್ನು ಯಾವ ಅಧಿಕಾರಿಗಳು ಪೀಡಿಸ್ತಾರೆ ಅವರನ್ನು ಲೋಕಾಯುಕ್ತಕ್ಕೆ ಹೇಳಿ ನಾವೇ ಹಿಡಿಸ್ತೇವೆ. ಇನ್ನು ಮುಂದೇನು ಹಿಡಿಸ್ತೇವೆ. ನಾನು ಜನರ ಹತ್ರ ವಿನಂತಿ ಮಾಡ್ಕೊಳ್ಳೋದು, ದಯಮಾಡಿ ದುಡ್ಡು ಕೊಡಲಿಕ್ಕೆ ಹೋಗಬೇಡಿ, ನಮ್ಮ ಹತ್ರ ಬನ್ನಿ, ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ಇರೋದು. ನಮಗೆ ದುಡ್ಡು ಬೇಡ, ನಿಮ್ಮ ಸೇವೆ ಮಾಡಲಿಕ್ಕೆ ಇರೋದು, ಬರೀ ನಮ್ಮ ಹತ್ರ ಹೇಳಿ. ಅದನ್ನು ಮೀರಿ ಯಾವ ಅಧಿಕಾರಿ ದುಡ್ಡು ಮಾಡ್ತಾನೆ ಅವನನ್ನು ಇನ್ನು ಮುಂದೇನು ಲೋಕಾಯುಕ್ತಕ್ಕೆ ಹಿಡಿಸುವಂಥ ಕೆಲಸವನ್ನು, ಇಲ್ಲ ಕಾನೂನು ಪರಿಮಿತಿಯಲ್ಲಿ ಏನೇನು ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಇಲ್ಲಿ ಭೇಟಿ ಕೊಟ್ಟಿದ್ದೀನಿ. ಯಾವುದು 94C 94CC ಅಕ್ರಮ ಸಕ್ರಮ ಯಾವುದ್ಯಾವುದು ಫೈಲ್ಗಳು ಎಷ್ಟೆಷ್ಟು ಲೇಟ್ ಆಗಿದ್ದಿದೆ, ಸರ್ವೆ ಇಲಾಖೆಯಲ್ಲಿ ಯಾವುದು ಕಡತಗಳು ಲೇಟಾಗಿರೋದಿದೆ ಅದನ್ನೆಲ್ಲ ದಾಖಲೆಗಳನ್ನು ಕೊಡಲಿಕ್ಕೆ ಹೇಳಿದ್ದೀನಿ. ಕೆಲವು ಕಡೆ ಜನರು ಕೂಡ ದಾಖಲೆ ಕೊಡೋದು ಬಾಕಿ ಇದೆ. ಎಲ್ಲ ಅಧಿಕಾರಿಗಳನ್ನೇ ದೂರಲಿಕ್ಕೆ, ಎಲ್ಲ ಅಧಿಕಾರಿಗಳನ್ನು ಒಂದೇ ತೂಗೈಯಲ್ಲಿ ಹಾಕಿ ತೂಗಲಿಕ್ಕೆ ಆಗೋದಿಲ್ಲ. ಒಟ್ಟು ಅಧಿಕಾರಿಗಳು ಜನಸಾಮಾನ್ಯರು ಜೊತೆಯಲ್ಲಿ ಕೆಲಸ ಮಾಡಿದರೆ ಅಭಿವೃದ್ಧಿಯ ಕೆಲಸಗಳು ಎಲ್ಲ ಆಗ್ತದೆ. ಆದರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಯಾವುದೇ ಅಧಿಕಾರಿ ಅದು ಇದ್ದರೂ ಅವರು ಅದರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಎಷ್ಟು ಅವರನ್ನು
ಸತಾಯಿಸುವಂಥ ಕೆಲಸಗಳನ್ನು ಮಾಡಿದರೆ ಕಠಿಣ ಕ್ರಮವನ್ನು ತಗೊಳ್ತೀವಿ. ಈಗ ತಹಶೀಲ್ದಾರ್ ಕೂಡ ಅವರ ಮೇಲೆ ಕೂಡ ಆರೋಪ ಇತ್ತು. ಅವರು ಮೊನ್ನೆ ಒಬ್ಬ ಹೇಳುವಾಗ ಇನ್ನೊಬ್ಬ ಅದನ್ನು ಹೇಳುವುದು, ಇನ್ನೊಬ್ಬರನ್ನು ಹೇಳ್ಕೊಳ್ಳೋದು ಸಹಜ. ಅದಕ್ಕೆ ಅವರು ಏನು ಅವರ ವಿವರವನ್ನು ಕೊಟ್ಟರೆ ಅದರಲ್ಲಿ ಏನು ಅವರೇನು FIR ಅಲ್ಲಿ ಏನಿಲ್ಲ, ಇವನು ಹೇಳಿದ್ದಾನೆ ಅಂತ ಹೇಳಿದ್ದಾರೆ, ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ, ಅದು ಅವರು ಕ್ಲಿಯರೆನ್ಸ್ ಕೊಟ್ಟರೆ ಅದು ಸರಿಯಾಗಿ. ಪ್ರಾಮಾಣಿಕರು ಅಂತ ಹೇಳ್ತೀರಿ? ಅಲ್ಲ, ಯಾರು ಪ್ರಾಮಾಣಿಕರಂತ ದೇವರು ಹೇಳಬೇಕು, ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲಿ ಈ ದೇಶದಲ್ಲಿ ಯಾರು ಪ್ರಾಮಾಣಿಕ, ಯಾರು ಸತ್ಯವಂತ, ಯಾರು ನಿಷ್ಠಾವಂತ, ಆ ದೇವರೇ ಹೇಳಬೇಕಷ್ಟೇ. ನಾನು ಹೇಳಲಿಕ್ಕೆ, ನಾನು ಸರ್ಟಿಫಿಕೇಟ್ ಕೊಡಲಿಕ್ಕೆ ನಾನು ತಯಾರಿಲ್ಲ ಯಾರಿಗೂ. ಆದರೆ ಎಲ್ಲ ಅಧಿಕಾರಿಗಳು ಒಳ್ಳೆಯವರು ಇದ್ದಾರೆ ಅಂತ ಹೇಳ್ಬೋದು. ಒಂದಷ್ಟು ಜನ ಅಧಿಕಾರಿಗಳು ಒಳ್ಳೆಯವರು ಕೂಡ ಇದ್ದಾರೆ, ಎಲ್ಲರೂ ಭ್ರಷ್ಟರಲ್ಲ. ಎಲ್ಲರನ್ನು ಒಂದೇ ಕಡೆ ತೂಗೋ ಹಾಕಲಿಕ್ಕೆ ಆಗೋದಿಲ್ಲ. ಈಗ ಕೆಲವರು ಅಧಿಕಾರಿಗಳು ಒಳ್ಳೆಯವರು ಇದ್ದಾರೆ, ಸೇವೆ ಮಾಡ್ತಾರೆ. ಇಂಥ 420ಗಳನ್ನು ಯಾರು ಇದ್ದಾರೆ ಅವರನ್ನೆಲ್ಲ ಮುಂದೆ ಹಂತ ಆಗಿ ಕ್ಯೂ ಅಲ್ಲಿ ಒಳಗೆ ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ. ನೀವು ಬಂಟ್ವಾಳದ ತಹಶೀಲ್ದಾರನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಭ್ರಷ್ಟಾಚಾರಿ ಅಂತ ಮಾಡಲಿಕ್ಕೆ ಹೇಳಿದ್ದೀರಿ ಅಂತ ಮೊನ್ನೆ ಭಾಷಣದಲ್ಲಿ ಹೇಳಿದ್ರು. ಬಂಟ್ವಾಳದ ತಹಶೀಲ್ದಾರ ಯಾರು ನಮ್ಮ ಗಮನಕ್ಕೆ ಬಂದರೆ, ಆದರೆ ಪುತ್ತೂರಲ್ಲಿ ನಿಮಗೆ ಗೊತ್ತಾಗ್ಲಿಲ್ವಾ ಅಂತ ಒಂದು. ಅಲ್ಲ, ಬಂಟ್ವಾಳದಲ್ಲಿ ಗೊತ್ತಾಗಿತ್ತು, ಪುತ್ತೂರಲ್ಲಿ ಮೊನ್ನೆ ಬಂದದ್ದಷ್ಟಲ್ಲ. ಈಗೇನು ಅವ್ರದ್ದೇನು ಕಂಪ್ಲೇಂಟ್ ನಮಗೆ ಇಷ್ಟವರೆಗೆ ಯಾವುದು ಬಂದಿಲ್ಲ. ಪುತ್ತೂರು ತಹಸೀಲ್ದಾರರು ಭ್ರಷ್ಟಾಚಾರ ಅಲ್ಲ, ಅಲ್ಲಿ ಏನೋ ಕ್ಲರ್ಕ್ ಮಾಡಿದ್ದಾನೆ, 1 ತಿಂಗಳು ಹಿಡ್ಕೊಂಡಿದ್ದಾನೆ ಒಂದು ಫೈಲನ್ನು. ತಹಸೀಲ್ದಾರು ನಮಗೇನು ಗಮನಕ್ಕೆ ಬಂದಿದೆ, ಯಾರು ಆ ಥರ ಇದು ಮಾಡ್ತಾರೆ ನಮಗೇನು, ನಾವೇನು ತಿಂಗಳಿಗೆ ಕಲೆಕ್ಷನು ಅದು ಕಲೆಕ್ಷನ್ ನಮ್ಮ ಹತ್ರ ಏನಿಲ್ಲ, ನಮಗೆ ಮುಚ್ಚುಮರ ಇಲ್ಲ. ನಮಗೆ ಬಡವರ ಕೆಲಸಗಳು ಆಗಬೇಕು, ಅಂಥದ್ದು ವಿಚಾರಗಳು ಬಂದರೆ ಎಲ್ಲರ ಎದುರು ಕ್ರಮ ತಗೊಳ್ತೀವಿ, ಅದರಲ್ಲಿ ಏನು ಮುಚ್ಚುಮರ ಏನಿಲ್ಲ. ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಪೊಲೀಸರ ಒಂದು ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.